ಪ್ರಥಮವಾಗಿ ಕಿಂಗ್ಸ್ ಚೆಸ್ ಅಕಾಡೆಮಿ ತಂಡದ ಪರವಾಗಿ ಎಲ್ಲ ಪತ್ರಿಕಾ ವರದಿಗಾರರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ನೀಡುತ್ತಾ, ಉದ್ದೇಶ 13ನೇ KCA ಟ್ರೋಫಿ ಆಲ್ ಇಂಡಿಯಾ ಫೆಡರೇಟೆಡ್ ಚೆಸ್ ಟೂರ್ನಮೆಂಟನ್ನು ಮಂಗಳೂರಿನ ಮಾರಿಯಮ್ಮ ಟೆಂಪಲ್ ಸಭಾಭವನದಲ್ಲಿ 16/8/2026 ಹೇಳಿದರೆ ನಾಳ್ದು ಸಂಡೇ ಟೂರ್ನಮೆಂಟನ್ನು, ರ್ಯಾಪಿಡ್ ಟೂರ್ನಮೆಂಟನ್ನು ರಾಷ್ಟ್ರ ಮಟ್ಟದ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಮಂಗಳೂರಿನ ಆಟಗಾರರಿಗೆ ಒಂದು ಫೆಡರೇಟೆಡ್ ಪಂದ್ಯಾಟವನ್ನು ಮಂಗಳೂರಿನಲ್ಲಿ ನಾವು ನಡೆಸುತ್ತಿದ್ದೇವೆ. ಪ್ರಥಮವಾಗಿ ಹೇಳಬೇಕಾದರೆ ನಮ್ಮ MLA ವೇದವ್ಯಾಸ್ ಕಾಮತ್ ಅವರ ಒಂದು ಮುಂದಾಳತ್ವದಲ್ಲಿ ಕಿಂಗ್ಸ್ ಚೆಸ್ ಅಕಾಡೆಮಿ, ದಕ್ಷಿಣ ಕನ್ನಡ ಚದುರಂಗ ಸಂಘ ಹಾಗೂ ಕರ್ನಾಟಕ ಸ್ಟ್ರೀಟ್ ಚೆಸ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ 3 ಜನರ ಜಂಟಿ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನು ನಾವು ಹಮ್ಮಿಕೊಟ್ಟಿದ್ದೇವೆ. ಇದಕ್ಕೆ ಕೇವಲ 499 ರೂಪಾಯಿ. ಇದು ಪ್ರಥಮವಾಗಿ 499 ಹೇಳಿ ನಾನು ಮೆನ್ಷನ್ ಮಾಡಲಿಕ್ಕೆ ಕಾರಣ, ರಾಷ್ಟ್ರ ಮಟ್ಟದಲ್ಲಿ ಇಂಥ ಕಮ್ಮಿ ಒಂದು ಎಂಟ್ರಿ ಫೀಸನ್ನು ಇಟ್ಟು ನಮ್ಮ ಮಂಗಳೂರು ಜನರಿಗೆ ಫೆಡರೇಟೆಡ್ ಟೂರ್ನಮೆಂಟನ್ನು ನಾವು ಪ್ರಥಮವಾಗಿ, ಹಾಗೂ ನಾನು ನೋಡಿದ ಪ್ರಕಾರ ಇದೊಂದು ತುಂಬ ಕಮ್ಮಿ ರೇಟಿಯ ಒಂದು ಎಂಟ್ರಿ ಫೀಸ್ ಇದು ಟೂರ್ನಮೆಂಟ್. ಇದರಲ್ಲಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ 153 ಟ್ರಾಫಿಯನ್ನು ನೀಡಿ ಮಂಗಳೂರು ಹಾಗೂ ದೇಶದ ಎಲ್ಲ ಜಾಗದಿಂದ ಈಗ ಆಲ್ರೆಡಿ ಆಗಿ 250 ಪ್ಲೇಯರ್ಸ್ ಅವರ ನೋಂದಾವಣೆಯನ್ನು ನೀಡಿದ್ದಾರೆ. ಹಾಗೂ ನಮ್ಮ ಎಕ್ಸ್ಪೆಕ್ಟ್ ಪ್ರಕಾರ ಒಂದು 500ಕ್ಕಿಂತ ಹೆಚ್ಚು, ಲಾಸ್ಟ್ ಟೈಮಲ್ಲಿ ನಮ್ಮದು 600 ಆಗಿತ್ತು, ಈ ಟೈಮಲ್ಲಿ ಸಹ 500ಕ್ಕಿಂತ ಹೆಚ್ಚು ನಮ್ಮ ಪ್ಲೇಯರ್ಸ್ ಆಡುವ ನಿರೀಕ್ಷೆಯನ್ನು ನಾವು ಹೊಂದಿದ್ದೇವೆ. ಇದಕ್ಕೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ವೇದವ್ಯಾಸ್ ಅವರ ಕಾಮತ್ ಅವರ ಒಂದು ಸಹಯೋಗದೊಂದಿಗೆ ಹಾಗೂ ಇತರ ಸಂಸ್ಥೆಯ ಒಂದು ನೆರವಿನೊಂದಿಗೆ ಈ ಪಂದ್ಯಾಟವು ನಾವು ನಡೆಸಲಿದ್ದೇವೆ. ಇದರಲ್ಲಿ ಫೆಡರೇಟೆಡ್ ಪ್ಲೇಯರ್ಸು ಹೆಚ್ಚಿನ ಸುಮಾರು ಒಂದು 75ರಿಂದ 80 ಜನ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಹಾಗೂ ನಮ್ಮ ಮಂಗಳೂರಿನ ಹೊಸತಾಗಿ ಆಡುವ ಚೆಸ್ ಪಟುಗಳಿಗೆ ಇದೊಂದು ಸುವರ್ಣ ಅವಕಾಶ ಹೇಳ್ಬೋದು. ಯಾಕೆ ಹೇಳಿದರೆ, ಫೆಡರೇಟೆಡ್ ಟೂರ್ನಮೆಂಟ್ ಆಡೋ ಉದ್ದೇಶವೇ ನಮಗೆ ರೇಟಿಂಗ್ ತರಲಿಕ್ಕೆ. ನಾವು ಚೆಸ್ ಪ್ಲೇಯರ್ ಆಗಿ ಒಂದು ರೇಟೆಡ್ ಪ್ಲೇಯರ್ ಹೇಳಿದರೆ ಅವನು ನ್ಯಾಷನಲ್ ಆಟಗಾರ ಅಂತ ಹೇಳಿ ಒಂದು ಕನ್ಸೆಪ್ಟ್ ಮಾಡ್ತೇವೆ. ಈ ರ್ಯಾಪಿಡ್ ಟೂರ್ನಮೆಂಟಲ್ಲಿ ನಾವು ಕೇವಲ ಒಂದು ದಿವಸದ ರ್ಯಾಪಿಡ್ ಟೂರ್ನಮೆಂಟಲ್ಲಿ 9 ರೌಂಡನ್ನು ನಡೆಸಿ, ಹಾಗೂ ಇದರಲ್ಲಿ ರೇಟಿಂಗ್ ಬರುವುದು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಕಂಟಿನ್ಯೂ ಟೂರ್ನಮೆಂಟ್ ಆಗ್ತಾ ಇರ್ತದೆ, 1 ಡೇ ಟೂರ್ನಮೆಂಟ್. ಆದರೆ ಮಂಗಳೂರಿನಲ್ಲಿ ಫೆಡರೇಟೆಡ್ ಟೂರ್ನಮೆಂಟ್ 1 ಡೇ ಫಸ್ಟ್ ಟೈಮ್ ಆಗೋದು. ನನ್ನ 20 ವರ್ಷದ ಕರಿಯರಲ್ಲಿ ಇದು ಫಸ್ಟ್ ಟೈಮ್ ಟೂರ್ನಮೆಂಟ್ ನಾನು ಮಂಗಳೂರಲ್ಲಿ ಫೆಡರೇಟೆಡ್ ಟೂರ್ನಮೆಂಟ್ ನೋಡೋದು. ಅದಕ್ಕೆ ನಿಮ್ಮ ಸಹಕಾರ ಹೇಳಿದರೆ, ಪತ್ರಿಕಾ ವರದಿಗಾರರ ಸಹಕಾರ ನಮಗೆ ಬೇಕು ಅಂತೇಳಿ ನಾನು ನಮ್ಮ ಕಿಂಗ್ಸ್ ಚೆಸ್ ಅಕಾಡೆಮಿಯ ತಂಡದ ಪರಿವಾರವಾಗಿ ನಿಮ್ಮಲ್ಲಿ ಒಂದು ವಿನಂತಿಯನ್ನು ನೀಡುತ್ತಾ ಇದ್ದೇನೆ. ಯಾವುದೇ ರೀತಿಯಾದ ಕ್ವಶನ್ ಏನಾದರೂ ಇದ್ದರೆ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್. ಆಲ್ರೆಡಿ ಈಗ ಒಡಿಸ್ಸಾ, ಗೋವಾ, ಕೇರಳದಿಂದ ಆಲ್ರೆಡಿ ಸುಮಾರು 30ರಿಂದ 40 ಹೊರಗಿನ ಪ್ಲೇಯರ್ ಆಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು ಅಫಿಲೇಟ್ ಹೇಳಿದರೆ ಒಂದು ಬಾಡಿ ಅಂಡರಲ್ಲಿ, ಸ್ಟೇಟ್ ಬಾಡಿ, ನ್ಯಾಷನಲ್ ಬಾಡಿ ಅಂಡರಲ್ಲಿ ಹಾಗೂ ಒಂದು ನೋಂದಾವಣೆಯ ಸಂಸ್ಥೆಯ ಅಂಡರಲ್ಲಿ ಆಗುವ ಈವೆಂಟ್ 16 ತಾರೀಕಿದು. 16 ತಾರೀಕು ಈ ಟೂರ್ನಮೆಂಟಲ್ಲಿ ಆಲ್ಮೋಸ್ಟು ಕೇರಳದಲ್ಲಿ ತುಂಬ ಜನ ಆಡ್ತಾ ಇದ್ದಾರೆ. ಕೇರಳದ್ದು ಕಾಸರಗೋಡು, ಕಣ್ಣೂರು ಆ ಪ್ಲೇಸಿಂದ ಆಲ್ರೆಡಿ 20ರಿಂದ 30 ಎಂಟ್ರಿ ಬಂದಾಗಿದೆ. ಈಗ ತನಕ 250 ಕ್ರಾಸ್ ಆಗಿದೆ ಎಂಟ್ರಿ. ಓಕೆ, ಎಕ್ಸ್ಪೆಕ್ಟ್ ಪ್ರಕಾರ 600 ನಾವು ನೆನೆಸ್ತಾ ಇದ್ದೇವೆ. ಓಕೆ, ನನ್ನ ಹೆಸರು ಪ್ರವೀಣ್ ಕಾಮತ್. ನಾನು ಕಿಂಗ್ಸ್ ಚೆಸ್ ಪ್ರವೀಣ್ ಕಾಮತ್. ನಾನು ಕಿಂಗ್ಸ್ ಚೆಸ್ ಅಕಾಡೆಮಿಯ ಪ್ರೊಪ್ರೈಟರ್ ಹಾಗೂ ಈಗದು ಚೆಸ್ ಕೋಚ್ ಆಗಿದ್ದೇನೆ ಮಂಗಳೂರಲ್ಲಿ. ನಮ್ಮ ಲೆಫ್ಟ್ ಸೈಡಲ್ಲಿರೋದು ವಿಜಯರಾಜ್ ಪೈ, ಅವರು ನಮ್ಮ ಸೆಕ್ರೆಟರಿ ಆಗಿದ್ದಾರೆ. ಹಾಗೂ ಅನೂಪ್ ಕಾಮತ್ ನಮ್ಮ ಮೆಂಬರ್. ಇನ್ನೊಂದು ನಮ್ಮದೇ ಆದ ಸಹಕಾರದ ಉಡುಪಿಯ ಚೆಸ್ ಅಕಾಡೆಮಿಯ ಶರತ್ ಕುಮಾರ್ ಅವರು ಉಡುಪಿಯಲ್ಲಿ ಚೆಸ್ ಅಕಾಡೆಮಿಯನ್ನು ಮಾಡ್ತಾಯಿದ್ದಾರೆ. VV ಅಕಾಡೆಮಿಯನ್ನು ಮಾಡ್ತಿದ್ದಾರೆ, VV ಚೆಸ್ ಅಕಾಡೆಮಿಯನ್ನು ಮಾಡ್ತಿದ್ದಾರೆ. ಹಾಗೂ ವಿನಾಯಕ್ ಕಾಮತ್, ಇವರು ನಮ್ಮ ಕಿಂಗ್ಸಿನ
ಸದಸ್ಯರಾಗಿದ್ದಾರೆ. ನಿಮಗೆ ಯಾವುದಾದ್ರೆ ಡೌಟ್ ಉಂಟಾ? ಇಲ್ಲಲ್ಲ ಸರ್. ಓಕೆ, ದಯಮಾಡಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಕೇಳೋದು ಹೇಳಿದ್ರೆ, ಈ ಟೂರ್ನಮೆಂಟಲ್ಲಿ ನಾವು ಎಲ್ಲ ಪ್ಲೇಯರ್ಸಿಗೆ, ಪೇರೆಂಟ್ಸಿಗೆ ಅಕಮೆಂಡೇಷನ್, ಫುಡ್ಡು ಎಲ್ಲ ರೀತಿಯಲ್ಲಿ ನಾವು ಫ್ರೀ ಪ್ರೊವಿಷನ್ ಮಾಡ್ತಾ ಇದ್ದೇವೆ. ಎಷ್ಟು ಈಗ ಎಸ್ಪೆಕ್ಟ್ ಪ್ರಕಾರ 1000 ಮೇಲೆ ಪ್ಲೇಯರ್ಸ್ ಮತ್ತು 600 ಪ್ಲೇಯರ್ಸ್ ಆಡುವಾಗ 600 ಪೇರೆಂಟ್ಸ ಬರ್ತಾರೆ. ಎಲ್ಲರಿಗೆ ಫ್ರೀ ಲಂಚ್ ಹಾಗೂ ಅಕಮೆಂಡೇಷನ್ಸ್ ಅರೇಂಜ್ಮೆಂಟ್ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲಿ ಕಿಂಗ್ಸಿನ ಟೂರ್ನಮೆಂಟಿಗೆ ಇಷ್ಟು ತನಕ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಿಮ್ಮ ಸೈಡಿಗೆ ಸಹ ಎಲ್ಲರೂ ಪತ್ರಿಕಾ ವರದಿಯವರು ಬಂದು ನಮ್ಮೊಟ್ಟಿಗೆ ಈ ಪ್ರಚಾರಕ್ಕೆ ನೀವು ಸಹ ಒಂದು ಸಹಕಾರ ನೀಡಬೇಕಂತೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಓಕೆ, ಇದು ಸ್ಪೆಷಲಾಗಿ ಹೇಳೋದಾದರೆ, ಹೊರಗಿನ ಪ್ಲೇಯರ್ಸ್ಗಳು ಬಂದು ಇಲ್ಲಿ ಸ್ಟೇ ಆಗ್ತಾರೆ. ಓಕೆ, ಅವರಿಗೆ ಒಡಿಸ್ಸಾ, ಗುಜರಾತಿಂದ ಆಲ್ರೆಡಿ ನೆಂಟು, ಅವರಿಗೆ ಅಕಮೆಂಡೇಷನ್ಸ್ ಎಲ್ಲ ಜನರಿಗೆ ಅಕಮೆಂಡೇಷನ್ ಅರೇಂಜ್ಮೆಂಟ್ ಮಾಡಿದ್ದೇವೆ. ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಸಹ ಅರೇಂಜ್ಮೆಂಟ್ ಆಗಿದೆ, ಪ್ಲಸ್ ಈವ್ನಿಂಗ್ ತನಕ. ಹಾಗೂ ಇನ್ನೊಂದು ಹೇಳೋದಾದರೆ 7 o'clock ಫೆಡ್ಲೈಟ್ ಟೂರ್ನಮೆಂಟ್ ಹೇಳಿ 3+2 ಬ್ಲಿಸ್ ಟೂರ್ನಮೆಂಟ್ ಸಹ ನಾವು ಅರೇಂಜ್ಮೆಂಟ್ ಮಾಡಿದ್ದೇವೆ. ನಿಮಗೆ ಕೊಟ್ಟ ಪ್ಯಾಂಪ್ಲೇಟಲ್ಲಿ ಕಾಣ್ಬೋದು. ರ್ಯಾಪಿಡ್ ಮತ್ತು ಬ್ಲಿಸ್ ಚೆಸ್ ಟೂರ್ನಮೆಂಟ್. ಇದು ರ್ಯಾಪಿಡ್ ಸ್ಟಿಲ್ 6 o'clock ತನಕ ಇರ್ತದೆ. PD ಫಂಕ್ಷನ್ ಆದ ಕೂಡಲೇ ಇಮಿಡಿಯೇಟ್ಲಿ ಬ್ಲಿಸ್ ಟೂರ್ನಮೆಂಟ್ ನಡೀತಾ ಉಂಟು. ಓಕೆ, ಇದು ಬ್ಲಿಸ್ ಟೂರ್ನಮೆಂಟ್ 7 to 9 ಈವ್ನಿಂಗ್, 7 to 9 ಬ್ಲಿಸ್ ಟೂರ್ನಮೆಂಟ್. ಮಾರ್ನಿಂಗ್ ರ್ಯಾಪಿಡ್ ಟೂರ್ನಮೆಂಟ್ ನಡೀತದೆ. ಉದ್ಘಾಟನೆ ಸಮಾರಂಭ 8 ಗಂಟೆಗೆ ನಮ್ಮ ವೇದವ್ಯಾಸ ಕಾಮತ್ ಅವರ ಮುಂದಾಳತ್ವದಲ್ಲಿ ಹಾಗೂ ನಮ್ಮ ಮಂಗಳೂರಿನ ಜನಪ್ರಿಯ ಪ್ರತಿನಿಧಿಗಳಿಂದ ಈ ಉದ್ಘಾಟನೆ ಆಗ್ತಾ ಇದ್ದಾರೆ. ಹಾಗೂ ಅದೇ ರೀತಿಯಲ್ಲಿ ಸಂಜೆ PD ಫಂಕ್ಷನ್ ಸಹ 5:30 6 ಒಳಗೆ ಸ್ಟಾರ್ಟ್ ಆಗ್ತದೆ. ರೌಂಡು ಎಂಡ್ ಆದ ಕೂಡಲೇ ಇಮಿಡಿಯೇಟ್ಲಿ PD ಸ್ಟಾರ್ಟ್ ಮಾಡ್ತೇವೆ ನಾವು. ಓಕೆ, ಥ್ಯಾಂಕ್ ಯು.